ಪೊಲೀಸರು ಅಂದ್ರೆ ಮಕ್ಕಳು ಭಯಪಡೋದು ಸಹಜ. ಆದ್ರೆ ಅವರಿಗೆ ಆ ಭಯವಿರಬಾರದು ಮತ್ತು ಪೊಲೀಸರ ಜನಸ್ನೇಹಿ ಕಾರ್ಯ ಮಕ್ಕಳಿಗೆ ತಿಳಿಯುವಂತಾಗಬೇಕು ಎಂಬ ಉದ್ದೇಶದಿಂದ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಮಾಹಿತಿ ಪಡೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕೊರೋನಾ ನಡುವೆ ಶಾಲೆಗೆ ಬಂದು ಪಾಠ ಪ್ರವಚನದಲ್ಲಿ ಬ್ಯುಸಿ ಇರೋ ಮಕ್ಕಳು ಶಾಲೆ ಬಿಟ್ಟು ಕುಂದಾಪುರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ನೋಟ್ಬುಕ್, ಪೆನ್ ಹಿಡಿಯುವ ಕೈಯಲ್ಲಿ ಪಿಸ್ತೂಲ್, ರೈಫಲ್ ಹಿಡಿದು ನೋಡಿದ್ರು. ಶಾಲೆಯಲ್ಲಿ ಅಧ್ಯಾಪಕರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಮಕ್ಕಳು ಠಾಣೆಯಲ್ಲಿ ಪೊಲೀಸರ ಪ್ರಶ್ನೆಗೆ ಉತ್ತರವನ್ನ ಹೇಳಿದ್ರು. ಮಾತ್ರವಲ್ಲದೆ ತಮ್ಮ ಕುತೂಹಲದ ಪ್ರಶ್ನೆ ಕೇಳಿ ಪೊಲೀಸರಿಂದ ಉತ್ತರವನ್ನ ಪಡೆದುಕೊಂಡ್ರು. ಕುಂದಾಪುರ ಡಿವೈಎಸ್ಪಿ ಶ್ರೀಕಾಂತ್ ಕೆ, ಸಹಾಯಕ ಉಪನಿರೀಕ್ಷಕ ಸುಧಾಕರ್ ಮಕ್ಕಳಿಗೆ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅರುಣ್, ನಾಗರತ್ನ, ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. SHO ಅಂದ್ರೇನು, ಸಬ್ ಇನ್ಸ್ಪೆಕ್ಟರ್ ಅಂದ್ರೇನು, ಪ್ರಾಪರ್ಟಿ ರೂಮು, ತನಿಖೆ ಹೇಗೆ ಮಾಡಿದೆ, FIR ಮೇಲೆ ಏನೋ ಡೌಟ್ ಇದೆ ಅಂದಾಗ ನೀವೇನು ಮಾಡಬೇಕು? ಯಾವುದಕ್ಕೆ ಕರೆ ಮಾಡ್ತೀರಾ? ಯಾವ ನಂಬರಿಗೆ ಕರೆ ಮಾಡ್ತೀರಾ? 112 ಅಂತ ಈಗ ಹೊಸದಾಗಿ ಬಂದಿದೆ ಅಲ್ವಾ? ದೇಶವ್ಯಾಪ್ತಿಯಾಗಿದೆ. 112 ನೇರವಾಗಿ ಕಾಲ್ ಮಾಡಿದರೆ ಕಾಲ್ ಸೆಂಟರ್ಗೆ ಹೋಗ್ತದೆ. ಅಲ್ಲಿಂದ ಅವರು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕೊಡ್ತಾರೆ 112. ಸೊ ಇವೆಲ್ಲ ಪ್ರಿವೆನ್ಷನ್ ಆಫ್ ಕ್ರೈಮಲ್ಲಿ ಬರ್ತಿದೆ. ಇನ್ನು ಡಿಟೆಕ್ಷನ್ ಅಂತಂದರೆ ಕಳ್ಳತನ ಆಗಿರ್ತದೆ, ಮನೆ ಕಳ್ಳತನ. ಅದನ್ನು ಪೊಲೀಸರೆಲ್ಲ ಮನೆ ಕಳ್ಳತನ ಯಾವ ರೀತಿ ಪತ್ತೆ ಮಾಡಬೇಕು ಅಂತ ಹೇಳಿ ಅವರಿಗೆಲ್ಲ ತರಬೇತಿ ಇರ್ತದೆ. ಆ ಬೇಸ್ ಮೇಲೆ ಅದನ್ನು ಪತ್ತೆ ಮಾಡ್ತಾರೆ. ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ನಿಮ್ಗೆ ಗೊತ್ತಿರಬೇಕು. ಯಾವುದಾದ್ರೂ ಜಾತ್ರೆ ಆದಾಗ ಅಲ್ಲಿ ಪೊಲೀಸ್ ಪಿಕೆಟಿಂಗ್ ಪಾಯಿಂಟ್ ಹಾಕ್ತಾರೆ ಅಲ್ವಾ? ಜಾತ್ರೆಗೆ ಬಂದೋಬಸ್ತಿಗೆ ಪೊಲೀಸ್ ಬರ್ತಾರೆ. ಬರೋ ಉದ್ದೇಶ ಏನಂತಂದರೆ ಅಲ್ಲಿ ಜಾತ್ರೆ ಸುಗಮವಾಗಿ ನಡಿಬೇಕು, ಯಾವುದೇ ಟ್ರಾಫಿಕ್ ಜಾಮ್ ಇರಬಾರ್ದು, ಯಾವುದೇ ಗಲಾಟೆ ಆಗಬಾರ್ದು, ಮತ್ತು ಯಾವುದೇ ಇಲ್ಲೀಗಲ್ ಆ್ಯಕ್ಟಿವಿಟಿಗಳಲ್ಲಿ ಗ್ಯಾಮ್ಲಿಂಗ್ ಈ ಥರ ನಡಿಬಾರ್ದು ಅಂತ ಹೇಳಿ ಪೊಲೀಸ್ ಹಾಕ್ತಾರೆ. ಇವೆಲ್ಲ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಬರ್ತದೆ. ಒಂದು ಪೊಲೀಸ್ ಸ್ಟೇಷನ್ ಆಗಬೇಕಾದ್ರೆ ಸರ್ಕಾರ ಏನು ಮಾಡ್ತದೆ? ಒಂದು ಗಜೆಟ್ ನೋಟಿಫಿಕೇಷನ್ ಮಾಡ್ತದೆ. ಇದು ಒಂದು ಏರಿಯಾಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಂತೇಳಿ ಒಂದು ಗಜೆಟ್ ನೋಟಿಫಿಕೇಷನ್ ನಮ್ಮ CRPC ಪ್ರಕಾರ ಮಾಡ್ತದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇದು. ಅದರ ಪ್ರಕಾರ ಒಂದು ಗಜೆಟ್ ನೋಟಿಫಿಕೇಷನ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಅದಕ್ಕೊಂದು ವ್ಯಾಪ್ತಿ ಫಿಕ್ಸ್ ಮಾಡ್ತಾರೆ. ಈ ಕುಂದಾಪುರ ಟೌನ್ ಅಂದರೆ ಒಂದು 25 ಹಳ್ಳಿ ಟೌನ್ ಎಲ್ಲ ಸೇರಿ ಬರ್ತದೆ. ಸೊ ಅದನ್ನು ಒಂದು ಗಜೆಟ್ ನೋಟಿಫಿಕೇಷನ್ ಆಗ್ತದೆ. ಆದಮೇಲೆ ಠಾಣೆಗೆ ಬಂದ ಮೇಲೆ ಠಾಣೆಯಲ್ಲಿ ಏನಿರ್ತದೆ? ನೀವು ಠಾಣೆ ಒಳಗಡೆ ಹೋಗಿ ನೋಡಿದ್ರೆ ಫಸ್ಟ್ ಹೋದಾಗ ನಿಮಗೆ ಒಬ್ಬರು ಸ್ವಾಗತಕಾರರು ಸೆಂಟ್ರಿ ಇರ್ತಾರೆ. ಅವ್ರು ಗನ್ನೇಡ್ ನಿಲ್ತಾರೆ. ಯಾಕೆಪ್ಪ ಗನ್ನೇಡ್ ನಿಲ್ತಾರೆ? ಬೇರೆ ಸ್ಟೇಷನ್ಗಳಲ್ಲಿ ಎಲ್ಲೂ ಇಲ್ಲ. ನಿಮ್ಗೊಂದು ಕ್ವಶನ್ ಇರ್ಬೋದು. ಯಾಕೆಂದರೆ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ನಮಗೆ ಬೇಕಾದಂಥ ಏನು ನಮ್ಮ ಕ್ರೈಮು ಕಂಟ್ರೋಲು ಬಂದೋಬಸ್ತಿ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ ಇರ್ತದೆ. ಗನ್ ಇರ್ತದೆ, ರೌಂಡ್ಸ್ ಇರ್ತದೆ. ಅದಕ್ಕೋಸ್ಕರ ಸೆಂಟ್ರಿ ಇರ್ತಾರೆ. ಅದ್ರ ಮುಂದೆ ಹೋದಾಗ ನಿಮಗೊಬ್ಬರು SHO ಅಂತ ಸಿಗ್ತಾರೆ. SHO ಅಂತ ಕೇಳಿದ್ರೆ ನಿಮ್ಮ ಪಾಠದಲ್ಲೇ ಇದೆ, ಕೇಳಿಲ್ಲ? ಸ್ಟೇಷನ್ ಹೌಸ್ ಆಫೀಸರ್ ಅಂತ. ಅಲ್ಲಿ ಮಿನಿಮಮ್ ರ್ಯಾಂಕ್ ಅಂದರೆ ಹೆಡ್ ಕಾನ್ಸ್ಟೇಬಲಿಂದ ಸಬ್ ಇನ್ಸ್ಪೆಕ್ಟರ್ವರೆಗೆ ಅವ್ರು ಇರ್ತಾರೆ ದಿನಕ್ಕೆ. ಸ್ಟೇಷನ್ ಹೌಸ್ ಆಫೀಸರ್ ಅಂತ ಯಾಕೆ ಹೇಳಿದಾರೆ ಅಂದರೆ ಒಂದು ಹೌಸ್ ಮನೆ ಒಂದು ಸಲ ಓಪನ್ ಆದಮೇಲೆ ಮನೆ ಕ್ಲೋಸ್ ಆಗೋದಿಲ್ಲ. ಕ್ಲೋಸ್ ಆಗುತ್ತಾ? ಸೊ ಸ್ಟೇಷನ್ ಅನ್ನೋದು 24 ಗಂಟೆನೂ ಇರ್ತದೆ. ನೀವೇನಾದರೂ ಗಲಾಟೆ ಆಯ್ತಪ್ಪ, ಇವತ್ತು ಭಾನುವಾರ ಸ್ಟೇಷನಲ್ಲಿ ಯಾರೂ ಇಲ್ಲ ಅನ್ನೋಂಗಿಲ್ಲ. ಎವ್ರಿ 24 ಅವರ್ಸು ಸ್ಟೇಷನ್ ಓಪನ್